ಯಾನ್ ಈ ಊರದಾಯತ್ತು ಪರವರದಾಯ ಪಂಡ ಕರ್ನಾಟಕ ಯಲ್ಲಾಪುರ ಅನ್ಪಣ ಊರದು ಬೊಕ್ಕ ಏನು ಬತ್ತು ಸಾಧಾರಣ ಒಂಜಿ 20 ವರ್ಷ ಕರಿಂಡು ಬತ್ತದುಪ್ಪಣಾಗ ಮೂಳು ಬಾರಿ ಪಂಗಡಿತಿನ ಒಂಜಿ ದೇವಸ್ಥಾನ ಅಂತ ತೋಜುಂಡು ಇಂಕಲ ಅಂಚನೆ ಬೊಕ್ಕ ಕೆಲವು ಸಮಯ ಎಡಿಯಾನ ತುಳು ಭಾಷೆ ಎಲ್ಲ ಕಲಿತೆ ಈ ಜನಕ್ಕೆಲ್ಲೊಟ್ಟಿಗೆ ಸೇರಿದು ಎಡ್ಡೆ ರೀತಿ ಡಕ್ಕೆಲ್ಲ ತಗೊಂಡಿತ್ತೆ ಅಂಚ ಇತ್ತೆ ಆಯ್ತಾ ಜೀರ್ಣಾಭಿವೃದ್ಧಿ ಕಾರ್ಯಕ್ಕೆ ಬಿದ್ದಾಡ್ದಿಂಡು ಎಡ್ಡೆ ರೀತಿಯ ಬೇಲೆ ಪುರ ಒಂದುಂಡು. ಸುಮಾರು 2000 ವರ್ಷಕ್ಕೂ ಹಿಂದೆ ಋಷಿಮುನಿಗಳು ಸ್ಥಾಪಿಸಿದಂತಹ ಒಂದು ದೇವಸ್ಥಾನ ಎಂಬುದು ಕಂಡುಬಂದದ್ದು. ಆದರೆ ನಮಗೆ ದಾಖಲೆಗಳ ಪ್ರಕಾರ ಸುಮಾರು 1893ರ ಒಂದು ದಾಖಲೆ ಸಿಕ್ಕಿದೆ. ಅದರಲ್ಲಿ ಇದ್ದ ಪ್ರಕಾರ ಹಿಂದಿನಿಂದಲೇ ಈ ದೇವಸ್ಥಾನ ಇತ್ತು ಎಂಬ ಒಂದು ಕುರುಹು ನಮಗೆ ಸಿಗ್ತಾ ಉಂಟು. ರಾಜೇರ್ನಾಕನ ಆಡಳಿತ ಪ್ರಸಿದ್ಧಿ ಪಡೆದು ಕುಕ್ಕೆ ಸುಬ್ರಹ್ಮಣ್ಯ ವಿಶೇಷವಾದ ಇವರು ಸಮಾಜದಲ್ಲಿ ಒಂದು ಮಹಂತ ವಿಶೇಷ 9 ದಿನದ ಜಾತ್ರೆಗಳ ನಡೆತೊಂಡಿದ್ದಾನೆ ಆನೆ ಬಲಿ ಕೂಡ ಅವಾಗ ಅಂಚನೆ ಪ್ರಸಿದ್ಧಿ ದೇವಸ್ಥಾನ ರತಿಯರ್ನ ಆಕ್ರಮಣಟ ಎಂಚಾದ ಅಂದು ಸುಗೂತ ಫಿರಂಗಿ ದಾಳಿಟ ರಾಜೇರ ಧ್ವಂಸ ಮಾಡ್ತದೆ ಅರಮನೆ ಧ್ವಂಸ ಮಾಡ್ತದೆ ದೇವಸ್ಥಾನ ನಾಶ ಮಾಡ್ತದೆ ಸೊತ್ತು ವೈದ್ಯರ ಬಂಗಾರು ವೈದ್ಯರ ನಾಶ ಮಾಡ್ತದೆ ಪೋತಿರಿಗೆ ನಡೆದು ಅಷ್ಟಮಂಗಳ ಪೂರ್ವಜರನ ಕೆಲವು ಪಾತ್ರದ ವಿಷಯಗಳು ಎಂಗ್ಲೆ ಗೊತ್ತಂದು ಬೇತೆ ಕುರುಹು ಅನ್ಪಣವು ಎಂಗ್ಲೆ ದಾಲ ತೀಕೀಜಿ. ನಮಸ್ಕಾರ ಮಾತೆರೆಗಳ ಪಡ್ಪಿರ ಯೂಟ್ಯೂಬ್ ಚಾನಲ್ಗೆ ಮಾತೆರೆಲ್ಲ ಮೋಕೆಡೆದುಕೊಂಡಲೆ ಬಂದಲೆ ಮದೆತ ಎಡ್ಡ ವಿಚಾರನ ತೋಜಾವನವೇ ನಮ್ಮ ಪಡ್ಪಿರ ಯೂಟ್ಯೂಬ್ ಚಾನಲ್ ಕುಟುಂಬಗೆಂಚ ಒಂಜಿ ತರವಾಡ ಅಂಚನೆ ಗ್ರಾಮಗೊಂಜಿ ದೇವಸ್ಥಾನದ ಪಂಪನಂಚನ ಕಟ್ಟು ನಮ್ಮ ಮೂಲ ತುಳುನಾಡದವು ಅಂಚನೆ ನಮ್ಮ ಕಾಸರಗೋಡು ಜಿಲ್ಲೆದ ಮುಗು ಅಂಚನೆ ಮೈರೆ ಗ್ರಾಮದ ಪಂಪನಂಚಿನ ನಮ್ಮ ಒಂಜಿ ದೇವಸ್ಥಾನ ಮುಗು ಸುಬ್ರಾಯ ದೇವಸ್ಥಾನ ಮುಗು ಬುಕ ಮೈರೆ ಗ್ರಾಮಗ್ ಕೇಂದ್ರವಾದ ನಮ್ಮ ಒಂಜಿ ಧಾರ್ಮಿಕ ಸ್ಥಳವಾದ ಪಂಜಿನ ಜಾಗೆ ನಮ್ಮ ಮುಗು ಸುಬ್ರಾಯ ದೇವಸ್ಥಾನ ಒವ್ವೇ ಕಾರ್ಯಗಳು ಪಿದಾಡುಂಡ ನಮ್ಮ ಗ್ರಾಮದ ದೇವರಿಗೆ ದುಂಬತ್ತವಾದ ಪ್ರಾರ್ಥನೆ ಮಂತ್ರದ ಪಿದಾಡಿನಂಚಿನ ಸಂಸ್ಕೃತಿ ಇತ್ತೆಲ್ಲ ನಮ್ಮ ಈ ಗ್ರಾಮಡು ನಡ್ತೊಂದು ಈ ಒಂಜಿ ಸಂಪ್ರದಾಯ ಅನಾದಿ ಕಾಲದಿಂಚಿ ಬತ್ತನಂಚ ನಾವು ಕ್ಷೇತ್ರ ಈ ದೇವಲ್ಯ ಜೀರ್ಣೋದ್ಧಾರದ ಬೆಲೆಗೆ ಪಿದಾಡ್ದುಂಡು 10 ವರ್ಷದ ದುಂಬು ಜೀರ್ಣೋದ್ಧಾರ ಆಯ್ನಂಚಿನ ಕ್ಷೇತ್ರ ಒಂದು ಅಜೀರ್ಣಾವಸ್ಥರು ಪೋಂದಿಪ್ಪನಂಚಿನ ಈ ಪುರ್ತುಡು ಗ್ರಾಮದಕ್ಲು ಮಾತ ಸೇರಿದು ಮುಗು ಅಂಚನೆ ಮೈರೆ 2 ಗ್ರಾಮದಕ್ಲು ಸೇರೊಂದು ಈ ಒಂಜಿ ಕ್ಷೇತ್ರನ ಅಭಿವೃದ್ಧಿ ಮನ್ಪೆರೆ ಪಿದಾಡ್ದುಲ್ಲೇರು. ಈಗ ಈ ಒಂಜಿ ವಿಡಿಯೋನು ಪ್ರತಿ ಒರಿಯೆಲ್ಲ ತಗೋಡು ಪೂರ್ತಿಯಾದ ತಗೋಡು ಅಂಚನೆ ವಿಶೇಷವಾದ ಮುಗ್ಗು ಬುಕ ಮೈರೆ ಗ್ರಾಮದಾಗಲು ತಗೊಂಡು ಯಾರನ್ನ ಕಡ್ಡಾಯವಾದ ನಿಕ್ಲು ಶೇರ್ಲ ಮನ್ಪಡೋದು ಕೇಳಂತದೆ ನಾನು ಒಂಡ ಈ ಒಂಜಿ ಕ್ಷೇತ್ರ ಅಭಿವೃದ್ಧಿ ಆವಡ ಅಂಚಿನ ಒಂಜಿ ಐಕ್ಯ ಬೋಡಪನಂಚಿನ ಸಹಾಯಲು ನನ್ನ ಮಸ್ತಾದ ಬೋಡಾದುಂಡು ಅಂಚೆ ಅದು ಪುನಗ ವಿಶೇಷವಾದ ಕೇಳದಲೆ ಆಯ್ನಾತ್ ಈ ವಿಡಿಯೋನು ಮಾತೆಲ್ಲ ಶೇರ್ ಮಾಡ್ಕೊಡು. ಈ ಮುಗು ಸುಬ್ರಾಯ ಕ್ಷೇತ್ರಗೆ ಉಳೈ ಪೋಡದಂಡ ಅಂಗಿದೆತ್ತದು ಪೋಡನ್ನ ಸಂಪ್ರದಾಯ ಅಂದ ಇನ್ನಿಕೋಡೆ ದತ್ತು ಅನಾದಿ ಕಾಲದಿಂಚಿ ಬತ್ತ ನಂಜನ ಸಂಪ್ರದಾಯ ಅವು ಒವೇ ಕಾರಣಗಳ ಬದಲಾಯ ಸಾಧ್ಯನೇ ಇಜ್ಜಿ ಹೋಗ ನಮ್ಮ ಉಳೈ ಪೋದು ಉಳೈದ ವೈಶಿಷ್ಟ್ಯ ತೋದು ಬರ್ಕ. ಒಂದೆಡೆ ಕ್ಷೇತ್ರದ ಲೈಡ್ ಪ್ರಧಾನ ಸಾನ್ನಿಧ್ಯ ಸುಬ್ರಾಯ ದೇವರು ಗ್ರಾಮದ ಒಡೆಯ ಸುಬ್ರಾಯ ದೇವರು ನೆಲೆ ಅದು ನಂಜನವು ಅಂಚನೆ ಮಹಾಗಣಪತಿ ಮಹಾಗಣಪತಿನ ಸಾನ್ನಿಧ್ಯ ಅದು ಬಂದಲೆ ಈ ಕ್ಷೇತ್ರ ಪ್ರಧಾನ ಅರ್ಚಕರಾದ ನಮ್ಮ ಸೇವಂತ ಮಹಾಬಲೇಶ್ವರ ಭಟ್ ನೆರಪದರು ಭಕ್ತಿ ನಂಚಿನ ಭಕ್ತರೇನೆ ತೆಲಿಕೆ ಮೋನಡ್ ಎದ್ಕೊಂಡೊಂದು ಬಾರಿ ಸೋಕಡೆ ಮತ್ತ ಆ ಪೂಜಾ ಕರ್ಮಾದಿಲೇನೆ ಸೇವೆಲೇನೆ ಮಲ್ತದ ಕೊರ್ಪಣಜನಾರು ನಮ್ಮ ಮಹಾಬಲೇಶ್ವರ ಭಟ್ ಆಕ್ಚುಲಿ ಮುಲ್ಪದಾರ ಹತ್ತಿ ನಮ್ಮ ಯಲ್ಲಾಪುರದಾರು ಭತ್ತದ ಮೂಲ ಕೆಲವು ವರ್ಷ ನಿಂತು ಮೂಲೇ ಬಾರಿ ಸೋಕಡೆ ತುಳುವ ಬಾತರು ನಮ್ಮ ಊರದಾಗ್ಲ ಜನಗಳೊಟ್ಟಿಗೆ ಸೇರೊಂದು ತುಳು ಭಾಷೆ ಕಲ್ತೊಂದು ಬಾರಿ ಸೋಕಡೆ ಮತ್ತ ನಮ್ಮ ಗ್ರಾಮ ಸರಿಯ ಮಾದರಿಗಳ ಸೋಕಡೆ ಒಂದೊಂದು ಪೋನುಳ್ಳೇರಿ ಮಹಾಬಲೇಶ್ವರ ಭಟ್ರೆ ನಮಸ್ಕಾರ ರೀ. ನಮಸ್ಕಾರ. ನಮಸ್ತೆ. ಎರಡಕ್ಕೆ ಏನಂಜಿನ ಮಂಡ ಈ ಕ್ಷೇತ್ರದ ಬಗ್ಗೆ ಎರಡ ಪಾತ್ರ ಶರಣ್ಯಂ ಸರ್ವಲೋಕಾನಾಂ ಅಗ್ರಗಣ್ಯಂ ದೇವೋಕಸಾಂ ವರೇಣ್ಯಂ ದೇವಸೇನಾಯಾಹ ಸುಬ್ರಹ್ಮಣ್ಯ ಉಪಾಸ್ಮಹೆ ಇರು ತುಳುಟಕ್ಕೆ ನಡೆದವರ ತುಳುಟೆ ಪಂಪೆ ತೆರಿನಾ ತುಳುಟೆ ಪಂಪೆ ಎಂಗ್ಲೀರು ತುಳು ಪಾತ್ರ ಒಂದು ಹೆಮ್ಮೆ ಯಾನ್ ಈ ಊರದಾಯತ್ತು ಪರವರದಾಯ ಪಂಡ ಕರ್ನಾಟಕ ಯಲ್ಲಾಪುರ ಅನ್ಪಣ ಊರದು ಬೊಕ್ಕ ಏನು ಬತ್ತು ಸಾಧಾರಣ ಒಂಜಿ 20 ವರ್ಷ ಕರಿಂಡು ಬತ್ತದುಪ್ಪಣಾಗ ಮೂಳು
ಬಾರಿ ಪಂಗಡಿತ್ತಿನ ಒಂಜಿ ದೇವಸ್ಥಾನ ಅಂತ ತೋಜುಂಡಿಂಕಲ್ಲ ಅಂಚನೆ ಬೊಕ್ಕ ಕೆಲವು ಸಮಯ ಇಡಿಯನ ತುಳು ಭಾಷೆ ಎಲ್ಲ ಕಲಿತೆ ಈ ಜನಕ್ಕೆಲ್ಲೊಟ್ಟಿಗೆ ಸೇರಿದು ಎಡ್ಡೆ ರೀತಿಡಕ್ಕೆಲ್ಲ ತಗೊಂಡಿತ್ತೆ ಅಂಚ ಇತ್ತೆ ಆಯ್ತಾ ಜೀರ್ಣಾಭಿವೃದ್ಧಿ ಕಾರ್ಯ ಇದಾಡ್ದಿಂಡು ಎಡ್ಡೆ ರೀತಿಯ ಬೇಲೆಪುರ ಆವೊಂದುಂಡು ಈ ಕ್ಷೇತ್ರಡು ಪ್ರಧಾನವಾದಂಚಿನ ಸುಬ್ರಹ್ಮಣ್ಯ ದೇವರು ಬೊಕ್ಕ ಮಹಾಗಣಪತಿ ದೇವರು ಬೊಕ್ಕ ಶಾಸ್ತಾವು ಬೊಕ್ಕ ಬ್ರಹ್ಮರಕ್ಷಸ್ ನಾಗದೇವರು ಧೂಮಾವತಿ ಗುಡಿಗ ಇಂಚಿನ ಪೂರ ಸಾನ್ನಿಧ್ಯ ಉಂಡು ವರ್ಷಡ್ ಉತ್ಸವ ಆವಿರುಂಡು ಕಿರುಷಷ್ಠಿ ದಾನಿ ಅಂದ್ ಜಾತ್ರಾ ಉತ್ಸವ ಆಪುಂಡು ಬೊಕ್ಕ ಮಲ್ಲ ಷಷ್ಠಿಗೆ ಸುಬ್ರಹ್ಮಣ್ಯ ಷಷ್ಠಿಗೆ ಬಲಿವಾಡು ಕೂಟ ರಂಗಪೂಜೆ ಕಲಶ ಸೇವೆ ಇತ್ಯಾದಿ ಮಂತ್ರ ಸೇವೆ ಆಪುಂಡು ಬೊಕ್ಕ ವಿಶೇಷವಾದಂಚಿನ ಒಂಜಿ ತಿಂಗಳದ ಕಾರ್ತಿಕ ದೀಪೋತ್ಸವ ನಡಪುಂಡು ಮಾಂತ ಪೂರ ಪರವರ ಭಕ್ತರ ಒಂಜಿ ಸಹಕಾರಡು ವಿಜೃಂಭಣೆಡು ಆ ಕಾರ್ತಿಕ ಮಾಸದ ಒಂಜಿ ತಿಂಗಳದ ದೀಪೋತ್ಸವ ಹೊರಲುಡು ನಡಪುಂಡು ಬೊಕ್ಕ ಅವೇ ರೀತಿ ಸಾನ್ನಿಧ್ಯದ ಒಂಜಿ ವಿಶೇಷತೆ ಪಂಡ ದೈವಜ್ಞರು ಚಿಂತನೆ ಮಲ್ಪಣ ಸಂದರ್ಭ ಪಂಡ್ತೇರು ಕ್ಷೇತ್ರ ಸುಬ್ರಹ್ಮಣ್ಯ ಕ್ಷೇತ್ರ ಪಂಡ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯಡ ಆಪಣಂಚಿನ ಸೇವೆಲ ಈ ಕ್ಷೇತ್ರ ಮಂತಂಡ ಬಾರಿ ಎಡ್ಡೆ ರೀತಿಯ ಆಪುಂಡು ಅಕಲ್ನ ಇಷ್ಟಾರ್ಥ ಪ್ರಾಪ್ತಿ ಆಪುಂಡು ಕೊಂಡುವೆಲ್ಲ ಪಂಡ್ತೇರು ವಿಶೇಷವಾದ ರಂಗ ಪೂಜಾ ಸೇವೆ ಉಂಡು ಕೆಲವು ಈ ಸಂತಾನ ಭಾಗ್ಯ ಓಡಾದ ಪ್ರಾರ್ಥನೆ ಮಲ್ಪಣವು ಅಕಲ್ನ ಇಷ್ಟಾರ್ಥ ಓಡಾದ ಪ್ರಾರ್ಥನೆ ಮಲ್ಪಣ ಇಂಚಿನ ಬರ ಸೇವೆ ವಿಶೇಷವಾದ ಆಪುಂಡು ಅಂಚ ಅದು ಯಾನ ಬತ್ತದ ಈತ ವರ್ಷಡ್ ಎಡ್ಡೆ ಮಾಂತ ಒಂಜಿ ಎಡ್ಡೆ ಫಲ ಪಂಡ್ಪಣಕ್ಲೇ ಒಳ್ಳೇರಿ ಈ ಇಡೆಗೆ ಬತ್ತದ ಒಂದು ಸೇವೆ ಮಂತದ ಪೋಯಿನಟ್ಟಿಗೆ ಎಡ್ಡೆ ಆತನ ಎಂಕ್ಲೆ ಪಂಡದು ಪಣ್ಣ ಮಸ್ತ್ ಜನ ಒಳ್ಳೇರು ಅಂಚ ಇತ್ತೆ ನಾ ಎಲ್ಲಂಜಿ ಅನುಜ್ಞಾ ಕಲಶ ಬಾಲಾಲಯ ಪ್ರತಿಷ್ಠೆ ಬರೋದು ಅಭಿವೃದ್ಧಿ ಆಯಿರು 18ನೇ ತಾರೀಕು ಅಭಿವೃದ್ಧಿ ಆಯಿರು ಬಾಲಾಲಯ ಪ್ರತಿಷ್ಠೆ ಹಾಕೊಂಡು ಅಂಚ ಈ ಕ್ಷೇತ್ರ ಪರಿಸರ ಬಾರಿ ಒಂಜಿ ಎಡ್ಡೆ ಪರಿಸರ ಇಂಕೆಲ್ಲ ಬಾರಿ ಇಷ್ಟ ಆತುಂಡು ಸುಮಾರು ವರ್ಷ ಹಿಡಿದು ಬಾರಿ ಎಡ್ಡೆ ನಡತೊಂದುಂಡು ಹಂಗೆ ಬೆತ್ತದ ಮನೆಯರುಂಡ ಮತ್ತೆ ಎಂಚ ನಮ್ಮ ಊರದ ಜನಕ್ಕಲು ಮಗು ಮೈರ ಗ್ರಾಮದ ಜನಕ್ಕಲು ಎಂಚ ನಮ್ಮ ಬಗ್ಗೆ ನೀರಂಜಿ ಅನ್ಬುನಾಗ ಎನ್ನ ಮಟ್ಟಿಗೆ ಪಂಡ ಇಂಕೊಂಜಿ ಸಾದಿ ತೋಜಾಗನ ಜಾಗ ಪಂಡ ಯಾನು ಸುರು ಬತ್ತನೆಲ್ಲ ನುವೇ ಕ್ಷೇತ್ರಗ ಈತ್ ವರ್ಷ ಎಲ್ಲ ನುವೇ ಕ್ಷೇತ್ರ ಬೇತೆ ಓಡೆಗೆಲ್ಲ ಪೋತಿಜಿ ಅಂಚ ಹಿಡ್ದವ್ರ ಊರ್ದಾಕ್ಲ ಬಾರಿ ಸಹಕಾರ ಉಳ್ಳೇರು ಅಂತ ಕೆಲವು ಅಕ್ಲನ ಇಲ್ಲಡೆಗೆ ಪೂರ ಇಂಚ ಪೂಜೆಗೆ ಗಣ ಹೋಮಗ ಇಂಚ ಪೂರ ಲೆಪ್ಪುವೇರು ಬೊಕ್ಕ ಇಡೆಗೆ ಬತ್ತಂಡಲ್ಲ ಬಾರಿ ಎಡ್ಡೆರಡು ತೂಪೇರು ಬೊಕ್ಕ ಮುಳ್ಪದ ಆಡಳಿತ ವರ್ಗಲ ಅಂಚನೆ ದೇವಸ್ಥಾನ ಬರ್ಪಣ ಅಂಚಿನ ಭಕ್ತಾದಿಗಳ ಮಾಂತ ಅಂಚನೆ ಇಂಕ ಬಾರಿ ಇಷ್ಟ ಆತಂಡು ಒಂಜಿ ಹಳ್ಳಿ ಅಂಡಲ್ಲ ನಮಕೊಂಜಿ ಇತ್ತದ ಕಾಲಡು ಹಳ್ಳಿ ಏರ್ಲ ಉಪ್ಪುಜೆ ಅಂಚ ಪೇಟೆಡು ಉಪ್ಪಣ ಅಂಚ ಈ ಹಳ್ಳಿಡು ಬಾರಿ ಎಡ್ಡೆ ರೀತಿಡು ವಾತಾವರಣದ ಏನೈತೆ ಒಂಜಿ ಫ್ಯಾಮಿಲಿ ಅದು ಅವತ್ತಂದೆ ಐತೆ ದೇವಸ್ಥಾನದ ಲೆಕ್ಕೊಡೆ ಒಂಜಿ ಇಲ್ಲಲ್ಲ ಅರ್ಚಕರಿಗೆ ಬಡದ ಕಟ್ಟದು ಕೊಡ್ತೇರಿ ಆತ ಸಹಕಾರ ಮುಳ್ಪದಕ್ಲ ಹಿಡ್ದು ಬಾರಿ ಎಡ್ಡೆರಡು ಉಂಡು ಸಂತೋಷವಾದ ಉಂಡು ಮಸ್ತ್ ಸ್ವಲ್ಪ ಎಂಗ್ಲ ಕ್ಷೇತ್ರದ ಬಗ್ಗೆ ಹೊರಗಡೆ ತಿರುಪಾದ ಬರೆಯರು ಸ್ವಲ್ಪ ಎಡ್ಡೆ ಹೊಡ ನಾನು ತಿರುಗಿ ಒಂಜಿ ಭಾಗ್ಯ ಹೊರಗಡೆ ಬರೋದು ದೇವರಕ್ಕೆ ಏನೋ ಸರಿ ಮುಗು ಸುಬ್ರಾಯ ದೇವಸ್ಥಾನ ಇದು ನಮ್ಮ ಮುಗು ಮತ್ತು ಶೇಣಿ ಗ್ರಾಮ, ಮೊದಲು ಮೈರೆ ಗ್ರಾಮ, ಈಗ ಶೇಣಿ ಗ್ರಾಮದ ಗ್ರಾಮ ದೇವಸ್ಥಾನ ಆದರೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಕ್ಕೆ ಬಹಳ ಕಾರಣಿಕವಾದಂತಹ ಒಂದು ಪ್ರಾಚೀನವಾದಂತಹ ದೇವಸ್ಥಾನ. ನಮಗೆ ಇದರ ದಾಖಲೆಗಳಿಲ್ಲ ಇದ್ದರೂ ಅಷ್ಟಮಂಗಲದಲ್ಲಿ ಕಂಡುಬಂದ ಪ್ರಕಾರ ಸುಮಾರು 2000 ವರ್ಷಕ್ಕೂ ಹಿಂದೆ ಋಷಿಮುನಿಗಳು ಸ್ಥಾಪಿಸಿದಂತಹ ಒಂದು ದೇವಸ್ಥಾನ ಎಂಬುದು ಕಂಡುಬಂದದ್ದು. ಆದರೆ ನಮಗೆ ದಾಖಲೆಗಳ ಪ್ರಕಾರ ಸುಮಾರು 1893 ಒಂದು ದಾಖಲೆ ಸಿಕ್ಕಿದೆ. ಅದರಲ್ಲಿ ಇದ್ದ ಪ್ರಕಾರ ಹಿಂದಿನಿಂದಲೇ ಈ ದೇವಸ್ಥಾನ ಇತ್ತು ಎಂಬ ಒಂದು ಕುರುಹು ನಮಗೆ ಸಿಗ್ತಾ ಉಂಟು. ಈ ದೇವಸ್ಥಾನದ ಸುಮಾರು 3 ಎಕರೆ 70 ಸೆಂಟ್ಸ್ನಷ್ಟು ಸ್ಥಳ ಈಗ ದೇವಸ್ಥಾನಕ್ಕಿದೆ. ಅದರ ಮೊದಲು ಇದರ ಸುತ್ತಲಿನ ಸುಮಾರು ಸ್ಥಳ ನಮ್ಮ ದೇವಸ್ಥಾನಕ್ಕಿತ್ತು ಎಂಬುದು ಐತಿಹ್ಯ. ಆ ದಾಖಲೆಗಳ ಪ್ರಕಾರ ಈ 3 ಎಕರೆ 70 ಸೆಂಟ್ಸ್ ಸ್ಥಳವನ್ನು ಹಿಂದೆ ಯಾರೋ ಕೂಡ್ಲಿನಲ್ಲಿ ಅವರ ಸ್ವಾಧೀನಕ್ಕೆ ಹೋದ್ದನ್ನು ಪುನಃ ನಾರ್ನಪಯ್ಯ ಎಂಬವರು ಹಿಂದಕ್ಕೆ ಪಡ್ಕೊಂಡದ್ದು ಎಂಬ ಒಂದು ದಾಖಲೆ ಇರುವಂಥದ್ದು. ಆನಂತರ ದೇವಸ್ಥಾನ ಒಮ್ಮೆ ಬೆಂಕಿಗೆ ಆಹುತಿಯಾಯಿತು ಎಂಬ ಒಂದು ಬೇಸರದ ಸಂಗತಿ ಕೂಡ ಇದೆ. ಅದೇ ರೀತಿ ಟಿಪ್ಪು ಸುಲ್ತಾನ್ನ ಆಕ್ರಮಣ ಕಾಲದಲ್ಲಿ ಇದರ ದೇವಸ್ಥಾನದ ಗರ್ಭಗುಡಿಯ ಮೆಟ್ಟಿಲುಗಳು ಹಾಗೆ ಪಾಣಿಪೀಠ ಒಡೆಯಿತು ಎಂಬ ಒಂದು ದಾಖಲೆಯೂ ಇದೆ. ಅದಕ್ಕೊಂದು ಪೂರಕವಾಗಿ ರೆಕಾರ್ಡ್ಸ್ ಇಲ್ಲದಿದ್ದರೂ ಇದರ ಎದುರಿನ ಗುಡ್ಡದಲ್ಲಿ ಒಂದು ಫಿರಂಗಿ ಇಡುವ ಸ್ಥಳ ಇದಕ್ಕೆ ಸರಿ ಎದುರಾಗಿ 3 ಹೊಂಡಗಳನ್ನು ಈಗ ಕೂಡ ಕುರುಹಾಗಿ ಕಾಣಿಸ್ತಾ ಇದ್ದಾರೆ ಊರವರು. ಅದಲ್ಲದೆ ಇಲ್ಲಿ ಹಿಂದೆ ಮಾಯ್ಪಾಡಿ ಅರಸರ ಕಾಲದಲ್ಲಿ
ಬಹಳ ವಿಜೃಂಭಣೆಯಿಂದ 9 ದಿವಸಗಳ ಜಾತ್ರೆ ನಡೆಯುತ್ತಿತ್ತು. ಹಾಗೆ ನಮ್ಮ ದಾಖಲೆಯಲ್ಲಿ ಕೂಡ ಕಾಣಿಸ್ತಾ ಇದೆ, ಇಲ್ಲೊಂದು ಅಶ್ವತ್ಥದ ಮರ ಇತ್ತು, ಹಾಗೆ ದೊಡ್ಡ ಒಂದು ಹುಳಿಯ ಮರ ಇತ್ತು, ಅದರಲ್ಲಿ ಆನೆಯನ್ನು ಕಟ್ಟುತ್ತಿದ್ದರು ಎಂಬುದು ಕೂಡ ಒಂದು ಹೇಳುವಂತಹ ಮಾತು ಹಿರಿಯರು. ಅದೇ ರೀತಿ ಸಮೀಪದ ಈಗ ಅಲ್ಲಿ ಅರಮನೆ ಪಳ್ಳಿ ನಡೀತಾ ಇದೆ, ಅದು ಹಿಂದೆ ಅರಮನೆಯಾಗಿತ್ತು. ಆನಂತರ ಪರಕೀಯರ ಆಕ್ರಮಣದಿಂದ ಅದು ಆ ರೀತಿ ಬದಲಾಯಿತು ಎಂಬುದು ಕೂಡ ತಿಳಿದು ಬರುವ ಮಾತು. ಏನಿದ್ರು ಇದು ಐತಿಹ್ಯವನ್ನು ನೋಡಿದರೆ ಬಹಳ ಪ್ರಾಚೀನದಿಂದ ಇರುವಂತಹ ಒಂದು ದೇವಸ್ಥಾನ, ಕಾರಣಿಕ ದೇವಸ್ಥಾನ. ಪ್ರತ್ಯೇಕವಾಗಿ ಸಂತಾನ ಭಾಗ್ಯಕ್ಕೆ ಹಲವರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಸಂತಾನ ಭಾಗ್ಯ ಆದ, ಗಂಡು ಮಕ್ಕಳು ಸಂತತಿ ಇಲ್ಲದವರಿಗೆ ಗಂಡು ಮಕ್ಕಳು ಸಂತತಿ ಆದಂತಹ ಒಂದು ಉದಾಹರಣೆಗಳು ಎಷ್ಟೋ ಇವೆ. ಇಂತಹ ಒಂದು ಕಾರಣಿಕ ದೇವಸ್ಥಾನ 1987ರಲ್ಲಿ ಈ ಅಷ್ಟವರೆಗೆ ಅದು ಒಮ್ಮೆ ಉರಿದು ಹೋದ ನಂತರ ಮುಳಿಹುಳ್ಳುನ ಒಂದು ಕಟ್ಟಡ ಆಗಿತ್ತು, ಪುನರ್ನಿರ್ಮಿಸಲಿಕ್ಕೆ ಆಗಿರಲಿಲ್ಲ ಆತನದ ಬಡತನದ ಕಾಲದಲ್ಲಿ. 87ರಲ್ಲಿ ಹಲವು ಹಿರಿಯರು ನೇತೃತ್ವ ವಹಿಸಿಕೊಂಡು ಇದನ್ನು ಈಗ ಇರುವ ಈ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಂದರೆ 4/5/87ರಲ್ಲಿ ಪ್ರತಿಷ್ಠೆಯು, 7/5/87ರಲ್ಲಿ ಬ್ರಹ್ಮಕಲಶವು ನಡೆದಿದೆ. ಆನಂತರ ಇಂದಿನವರೆಗೆ ಯಾವುದೇ ಬ್ರಹ್ಮಕಲಶ ಕಾರ್ಯಕ್ರಮಗಳು 12 ವರ್ಷಕ್ಕೊಮ್ಮೆ ಆಗಬೇಕಿತ್ತು, ನಡೆದು ಬರಲಿಲ್ಲ. ಏನಿದ್ರೂ ಇಂದಿನ ಈ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲಿ 3 ಹೊತ್ತು ಆ ಪುನಃಪ್ರತಿಷ್ಠೆಯ ನಂತರ 3 ಹೊತ್ತು ಇಲ್ಲಿ ಪೂಜೆ ನಡೀತಾ ಇದೆ. ಮೊದಲು 1 ಹೊತ್ತು ಪೂಜೆ ನಡೀತಾ ಇದ್ದದ್ದು, 3 ಹೊತ್ತು ಪೂಜೆ ನಡೀತಾ ಇದೆ. ಹಾಗೆ ಬಹಳ ವಿಜೃಂಭಣೆಯಿಂದ ಅನ್ನದಾನ ಸಹಿತ ರಾತ್ರಿ 1 ತಿಂಗಳ ಪರ್ಯಂತ ಕಾರ್ತಿಕ ದೀಪೋತ್ಸವ ನಡೀತಿದೆ. ಅದೇ ರೀತಿ ಷಷ್ಠಿಗೆ ನವಕ ಹಾಗೆ ರಂಗಪೂಜೆ ಮುಂತಾದ ಕಾರ್ಯಕ್ರಮ ಕ್ರಮಬದ್ಧವಾಗಿ ನಡೀತಾ ಇವೆ. ಅದಲ್ಲದೆ ನಾಗನ ಸಾನ್ನಿಧ್ಯ ಇಲ್ಲಿ ದೇವಸ್ಥಾನದ ಆಗ್ನೇಯ ದಿಕ್ಕಿನಲ್ಲಿತ್ತು. ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಪ್ರಕಾರ ನಾಗನ ಮೂಲ ಸ್ಥಾನ ಇದರ ಈಶಾನ್ಯ ಭಾಗದಲ್ಲಿ ಒಂದು ಕೆರೆ ಇತ್ತು ಅಂತಲೂ, ಅಲ್ಲಿ ನಾಗ ಸಾನ್ನಿಧ್ಯ ಇತ್ತು ಅಂತಲೂ ಇರುವಂತಹ ಐತಿಹ್ಯ. ಅಲ್ಲಿ ಅದನ್ನು ಪುನಃ ಪ್ರತಿಷ್ಠಾಪಿಸಿದ್ದುಂಟು. ಹಾಗೆ ಈಗ ನೋಡಿದರೆ ಈ ಗರ್ಭಗುಡಿ ಏನಾಗಿದೆ ಅಂದರೆ, ಅವತ್ತು ಪುನರ್ನಿರ್ಮಾಣದ ಕಾಲದಲ್ಲಿ ಅದನ್ನು ಕಾಂಕ್ರೀಟ್ನಿಂದ ಮಾಡಿದ ಕಾರಣ ಈಗ ಅದು ಶಿಥಿಲವಾಗಿದೆ. ಹಾಗೆಯೇ ಈ ಹೊರಗಿನ ಗೋಪುರದ ಮಾಡು ಕೂಡ ಕಾಂಕ್ರೀಟ್ನ ನಿರ್ಮಿತ, ಅದರ ಮೇಲೆ ಹಂಚಿಟ್ಟಿದ್ದಾರೆ. ಅದನ್ನು ಬದಲಾಯಿಸಬೇಕು ಎಂಬ ಒಂದು ಚಿಂತನೆ ನಮಗೆ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದದ್ದು. ಈಗಾಗಲೇ ಶಿಥಿಲವಾಗಿ ಅದರಲ್ಲಿ ನೀರು ಸೋರಲಿಕ್ಕೆ ಆರಂಭವಾಗಿದೆ. ಆದ್ದರಿಂದ ಅನಿವಾರ್ಯವಾಗಿ ನಾವು ಈ ಗರ್ಭಗುಡಿ ಹಾಗೂ ಸುತ್ತು ಗೋಪುರವನ್ನು ಪುನರ್ನಿರ್ಮಿಸಬೇಕಾದಂತಹ ಒಂದು ಸಂದರ್ಭ. ಈ ಒಂದು ಪುಣ್ಯ ಕಾರ್ಯದಲ್ಲಿ ಎಲ್ಲ ಗ್ರಾಮಸ್ಥರು ಹಾಗೆ ಪರವೂರ ದಾನಿಗಳು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈಗ ತಿಳಿಸಿದರೆ ನಮಗೆ 1911ರವರೆಗೆ ಏಕ ಆಡಳಿತದಲ್ಲಿ ನಮ್ಮ ನಾರಣಪ್ಪಯ್ಯವರ ಕುಟುಂಬ ಮೊಗರಾಲ್ ಅವರ ಒಡೆತನದಲ್ಲಿ ಇದು ನಡೆಯುತ್ತಿತ್ತು. ದೇವಸ್ವಂ ಬೋರ್ಡ್ನಲ್ಲಿ ಅವರು ನಿರಂತರ 5 ಜನರ ಕಮಿಟಿ ಮಾಡಬೇಕು ಅಂತ ಹೇಳ್ತಾ ಇದ್ದರು. ಆದರೆ 11ರವರೆಗೆ ಅವರ ಒಬ್ಬರ ಆಡಳಿತದಲ್ಲಿ ಅದು ನಡೀತಾ ಇತ್ತು. ಅದಕ್ಕೆ ಪೂರಕವಾಗಿ ಒಂದು ಸಮಿತಿಯನ್ನು ಕೂಡ ಅವರು, ಸುಬ್ರಹ್ಮಣ್ಯ ಸೇವಾ ಸಮಿತಿಯನ್ನು ಕೂಡ ರಚಿಸಿಕೊಂಡು ದೇವಸ್ಥಾನ ನಡೆಯುತ್ತಿತ್ತು. 2011ರ ನಂತರ 5 ಸದಸ್ಯರುಳ್ಳ ಒಂದು ಕಮಿಟಿಯನ್ನು ದೇವಸ್ವಂ ಬೋರ್ಡಿಗೆ ಸಮರ್ಪಿಸಿ, ಆ ನಂತರ ಈಗ ಅಭಿವೃದ್ಧಿ ಕಾರ್ಯಗಳತ್ತ ನಾವು ಗಮನ ಹರಿಸಿದೆವು. ಆ ಕಾಲದಲ್ಲಿ ನಮ್ಮ 3 ಎಕರೆ 70 ಸೆಂಟ್ಸುಗಳು ನಮಗೆ ಗದ್ದೆ ಇದ್ದದ್ದು. ಆ ಗದ್ದೆಗಳು ಅನ್ಯಾಧೀನವಾಗಿದ್ದೆವು. ಅದನ್ನು ನಾವು ಕೆಲವು ರೆಕಾರ್ಡುಗಳನ್ನು, ಇದರ 1897ರ ಒಂದು ದಾಖಲೆ ನಮಗೆ ಸಿಕ್ಕಿತು. ಅದರ ಪ್ರಕಾರ ನಾವು ಅಡಂಗಲೆಲ್ಲ ತೆಗೆದು ಅದನ್ನು ಸ್ವಾಧೀನಪಡಿಸಿಕೊಂಡು ಈಗ ನಮ್ಮ ಸ್ವಾಧೀನದಲ್ಲಿದೆ. ಹಾಗೆ ಈಗ ಆನಂತರ ನಾವು 2015ರಲ್ಲಿ ನಾವು ಅಭಿವೃದ್ಧಿ ಸಮಿತಿಯ ಒಂದು ಚಿಂತನೆ ಬಂತು. ಹಾಗೆ ಜೀರ್ಣೋದ್ಧಾರರ ಸಮಿತಿ ರಚಿಸಿಕೊಂಡು ನಾವು ಅಷ್ಟಮಂಗಳ ಪ್ರಶ್ನೆಯನ್ನಿಟ್ಟುಕೊಂಡು ಈಗ ಈ ಅಭಿವೃದ್ಧಿಯತ್ತ ಹೆಜ್ಜೆ ಇಟ್ಟಿದ್ದೇವೆ. ಈಗಾಗಲೇ ನಮಗೆ ಹಲವು ದಾನಿಗಳಿಂದ, ಪರವೂರ ದಾನಿಗಳಿಂದ ಸ್ವಲ್ಪ ಧನ ಸಂಗ್ರಹ ಆಗಿದೆ. ಅದನ್ನು ನಾವು ಈಗಾಗಲೇ ಬೇಕಾದಂತಹ ಈ ಅಭಿವೃದ್ಧಿಗೆ ಬೇಕಾದಂತಹ ಸುಮಾರು 6 ಕೋಟಿ ರೂಪಾಯಿಯ ಒಂದು ಪ್ರಾಜೆಕ್ಟ್ ನಾವು ತಯಾರಿಸಿದ್ದು. ಅದರಲ್ಲಿ ಗರ್ಭಗುಡಿ, ತೀರ್ಥಮಂಟಪ, ಹಾಗೆ ಈ ಹೊರಗಿನ ಗೋಪುರ, ಅದಲ್ಲದೆ ಮಾರ್ಗದ ಅಭಿವೃದ್ಧಿ, ಹಾಗೆ ಕೆರೆ ಆಗಬೇಕು ಅಂತ ನಮಗೆ ಅಷ್ಟಮಂಗಳದಲ್ಲಿ ಕಂಡು ಬಂದಿತ್ತು ಈಶಾನ್ಯದಲ್ಲಿ.
ಅದರ ನಿರ್ಮಾಣ, ಹಾಗೆ ಅರ್ಚಕರಿಗೆ ಒಂದು ವಾಸದ ಮನೆ ಇಲ್ಲಿ ಇರಲಿಲ್ಲ ಅಂದರೆ ಅರ್ಚಕರು ಹತ್ತಿರ ಎಲ್ಲ ಇದ್ದರೆ ದೇವಸ್ಥಾನಕ್ಕೆ ಭಾಳ ಸಮಸ್ಯೆ ಆಗ್ತದೆ. ಹಾಗೆ ಇಷ್ಟು ನಮ್ಮ ಪ್ರಾಜೆಕ್ಟ್ನಲ್ಲಿತ್ತು. ಆದರೆ ಈಗಾಗಲೇ ನಾವು ಅರ್ಚಕರಿಗೆ ಒಂದು ಮನೆ ಕಟ್ಟಿದ್ದೇವೆ. ಹಾಗೆಯೇ ನಮಗೆ ಇದಕ್ಕೆ ಅಭಿವೃದ್ಧಿಗೆ ಬೇಕಾದಂಥ ಗರ್ಭಗುಡಿ ಮತ್ತು ತೀರ್ಥಮಂಟಪಕ್ಕೆ ಬೇಕಾದಂಥ ಸಾಗುವಾನಿ ಮರ ಹಾಕಬೇಕು ಅಂತ ಕಂಡು ಬಂದದ್ದು ನಮಗೆ ಅಷ್ಟಮಂಗಲದಲ್ಲಿ. ಆ ಪ್ರಕಾರ ಊರ ಪರ ಊರ ದಾನಿಗಳು ಕೆಲವರು ಮರ ನೀಡಿದ್ದಾರೆ. ಹಾಗೆಯೇ ನಾವು ಸ್ವಲ್ಪ ಮರವನ್ನು ಕ್ರಯ ಕೊಟ್ಟು ಪರ್ಚೇಸ್ ಮಾಡಿದ್ದೇವೆ. ಹೀಗೆ ಇಂದಿನ ಪರಿಸ್ಥಿತಿ ಆಗಿದೆ. ಹಾಗೆಯೇ ನಾವು ಕಾರ್ಕಳ ಜಗದೀಶ್ ಎಂಬವರಿಗೆ ನಾವು ಈ ನಮ್ಮ ಅಭಿವೃದ್ಧಿ ಸಮಿತಿಯ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಬಿ ವಸಂತ ಪೈ ಅವರ ಒಂದು ಸಲಹೆಯ ಮೂಲಕ ನಾವು ಕಾರ್ಕಳ ಜಗದೀಶ್ ಎಂಬವರಿಗೆ ಅದನ್ನು ಟೆಂಡರ್ನಲ್ಲಿ ಅವರಿಗೆ ಸಿಕ್ಕಿದೆ. ಅವರ ಒಂದು ನೇತೃತ್ವದಲ್ಲಿ ಅದು ನಡೆಯಲಿಕ್ಕಿದೆ. ಈಗಾಗಲೇ ಸುಮಾರು 4-5 ಲೋಡು ಕಗ್ಗಲನ್ನು ಇಳಿಸಿದ್ದಾರೆ. ಇನ್ನು ನಾಳೆ ನಾಡ್ದರಲ್ಲಿ ಪುನಃ ಇಳಿಸ್ತಾರೆ. ಈಗಾಗಲೇ ನಾಡ್ದು ಮಳೆ ಪ್ರಾರಂಭ ಆಗುವ ಮೊದಲು ಅದನ್ನೆಲ್ಲ ಇಳಿಸಬೇಕು ಅಂತ ನಾವೊಂದು ಅವರಲ್ಲಿ ರಿಕ್ವೆಸ್ಟ್ ಮಾಡಿದ್ದೀವಿ. ಅಂದರೆ ನಮ್ಮ ಮಾರ್ಗ ಮಳೆ ಬಂದರೆ ಸ್ವಲ್ಪ ಮಳೆಗಾಲದಲ್ಲಿ ಬರುವ ಸ್ಥಿತಿಯಲ್ಲ ದೊಡ್ಡ ಲೋಡೆಲ್ಲ, ಯಾಕಂದರೆ ಮಣ್ಣಿನದ್ದು. ಆದ ಕಾರಣ ಹಾಗೆ ಒಂದು ಪರಿಸ್ಥಿತಿ ಉಂಟು. ಏನಿದ್ರು ಅವರು ನಮಗೆ ವಾಗ್ದಾನ ಏನು ಮಾಡಿದ್ದಾರೆ ಅಂದರೆ, ನಾನು ಒಂದು ಕೆಲಸ ಶುರು ಮಾಡಿ ಸುಮಾರು 3 ಅಥವಾ 4 ತಿಂಗಳೊಳಗೆ ನಿಮಗೆ ಇದರ ಕಗ್ಗಲಿನ ಕೆಲಸ ಮುಗಿಸಿಕೊಡ್ತೇನೆ ಅಂತ ವಾಗ್ದಾನ ಕೊಟ್ಟಿದ್ದಾರೆ. ಹಾಗೆಯೇ ನಮಗೆ ಈಗಾಗಲೇ ಮರದ ಕೆಲಸ ನಾವು ಅಷ್ಟಮಂಗಲದಲ್ಲಿ ಕಂಡ ಪ್ರಕಾರ ನಾವು ವಿಷ್ಣು ಆಚಾರ್ಯರಿಗೆ ಕುತ್ತಿಗೆ ವಿಷ್ಣು ಆಚಾರ್ಯರಿಗೆ ಶಿಲ್ಪಿಯವರಿಗೆ ಅದನ್ನು ವಹಿಸಿಕೊಟ್ಟಿದ್ದೇವೆ. ಅವರಿಗಾಗಲೇ ಮಾಡಿನ ಒಂದು ಮುಕ್ಕಾಲಾಂಶ ಕೆಲಸ ಮುಗಿಸಿದ್ದಾರೆ. ನಾವು ಮೊನ್ನೆಯೂ ಕೂಡ ಭೇಟಿಯಾಗಿದ್ದೆವು. ಅವರು ನಾನು ಮಾಡು 1 ತಿಂಗಳೊಳಗೆ ರೆಡಿ ಮಾಡ್ತೇನೆ, ಅಂದರೆ ಅವರ ಕಗ್ಗಲಿನ ಕೆಲಸ ಮುಗಿಯೋದಕ್ಕೆ 1 ತಿಂಗಳು ಮೊದಲೇ ನಾನು ಮಾಡಿ ಅಲ್ಲಿ ಜೋಡಿಸಿ ಕೊಡ್ತೇನೆ ಎಂಬುದನ್ನು ಅವರು ಒಪ್ಪಿದ್ದಾರೆ. ನಾವು ಮೊದಲೇ ಮಾತನಾಡಿದ್ದೇವೆ. ಹೇಗೆಂದರೆ ಮಾಡನ್ನು ಏರಿಸುವ ಮೊದಲು ನಮಗೆ ಅಲ್ಲಿ ಅದಕ್ಕೆ ಬೇಕಾಗಿ ನಾವು ಸೌಕರ್ಯವನ್ನು ಒಂದು ದೊಡ್ಡ ವರ್ಕ್ ಏರಿಯಾವನ್ನು ರಚಿಸಿದ್ದೇವೆ. ಅದಕ್ಕೂ ಸುಮಾರು ನಮಗೆ 10 ಲಕ್ಷದಷ್ಟು ಖರ್ಚಾಗಿದೆ. ಯಾಕಂದರೆ ಅದನ್ನು ಮುಂದಕ್ಕೆ ನಾವು ಉತ್ತಮ ಥರದ ಶೀಟ್ ಹಾಕಿ ಕಬ್ಬಿಣದ ಮಾಡಿದ್ದು. ಆಗ ಮುಂದಕ್ಕೆ ಅದೊಂದು ಹಾಲ್ನ ರೀತಿಯಲ್ಲಿ ನಾವು ಉಪಯೋಗಿಸಬಹುದು ಎಂಬ ಒಂದು ಉದ್ದೇಶದಿಂದ ಆ ರೀತಿ ಮಾಡಿದ್ದೇವೆ. ಈಗ ಅದನ್ನು ಮರದ ಕೆಲಸಕ್ಕೆ ಉಪಯೋಗಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ನಮಗೆ ತುಂಬ ಸಮಯದಿಂದ ಹೀಗೆ ಮುಂದುವರಿತಾ ಉಂಟು. ಯಾಕಂದರೆ ನಮಗೊಂದು ದೊಡ್ಡ ದಾನಿ ಅಂತ ನಮಗೆ ಸಿಕ್ಕಿರಲಿಲ್ಲ. ಆಗ ಮೊನ್ನೆ ಮಧೂರಿನ ಬ್ರಹ್ಮಕಲಶ ಎಲ್ಲ ಮುಗಿದ ಮೇಲೆ ನಾವು ನಿರಂತರವಾಗಿ ದೊಡ್ಡ ದೊಡ್ಡ ದಾನಿಗಳನ್ನು ಸಂಪರ್ಕಿಸ್ತಾ ಇದ್ದೆವು. ಅದರಲ್ಲಿ ಒಮ್ಮೆ ಕೂಳೂರು ಸದಾಶೆಟ್ರು ಬಂದು ಹೋಗಿದ್ದರು. ಅವರು ಕೂಡ ಹೇಳಿದ್ದಾರೆ ಮಧುರ್ನದ್ದು ಮುಗೀಲಿ, ನಾನು ಮತ್ತೆ ಸಹಾಯ ಮಾಡ್ತೇನೆ ಅಂತ. ಅದರಡಿಯಲ್ಲಿ ಕೋಲಾರಿನ ಕುಂಜಣ್ಣ ಭಂಡಾರಿಯವರು ಇಲ್ಲಿಗೆ ಬಂದು ಹೋದರು. ಹಾಗೆ ಮಹಾಬಲೇಶ್ವರ ಭಟ್ರು, ಎಡಕ್ಕಾನ ಮಹಾಬಲೇಶ್ವರ ಭಟ್ರು ಬಂದರು. ಅವರು ನಾನು ನಿಮ್ಮೊಂದಿಗಿದ್ದೇನೆ, ನೀವು ಮುಂದುವರಿಸಿ, ಹೆದರಬೇಡಿ ಎಂಬ ಒಂದು ಮಾತನ್ನು ಕೂಡ ಹೇಳಿದರು. ಹಾಗೆ ಆ ಪ್ರಕಾರ ನಾವು ಈಗ ತಂತ್ರಿಯವರನ್ನು ಭೇಟಿಯಾಗಿ ನಾಡ್ದು 18ನೇ ತಾರೀಕು, ಇದೇ ಬರುವ 18ನೇ ತಾರೀಕು ಮೇ 18ಕ್ಕೆ ಈ ದೇವರನ್ನು ಬಾಲಾಲಯಕ್ಕೆ ಮಾಡಿ ಜೀರ್ಣೋದ್ಧಾರವನ್ನು ಆರಂಭಿಸುವುದು ಎಂಬ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ತ್ವರಿತಗತಿಯಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈಗಾಗಲೇ ಬಾಲಾಲಯಗಳು ಸಜ್ಜಾಗಿವೆ. ಹಾಗೆಯೇ ಅದಕ್ಕೆ ಬೇಕಾದಂಥ ಅಡುಗೆ ಶಾಲೆ ಕೂಡ ಸಜ್ಜಾಗಿದೆ. ಹಾಗೆಯೇ ಮುಂದಿನ ಕಾರ್ಯಗಳು ಬಹಳ ಶೀಘ್ರಗತಿಯಲ್ಲಿ ಆಗುವಂತೆ ಎಲ್ಲರೂ ಪರ ಊರ ದಾನಿಗಳು ಸಹಕರಿಸ್ತಾರೆ ಎಂಬ ಒಂದು ಅಭಿಮತ. ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ಪಲ್ಲ ವೆಂಕಟರಮಣ ಭಟ್ರು, ಹಾಗೆಯೇ ಕಾರ್ಯಾಧ್ಯಕ್ಷರಾದಂತಹ ಕರೋಡಿ ಉದಯಶಂಕರ ಭಟ್ರು, ಹಾಗೆಯೇ ಉಪಾಧ್ಯಕ್ಷರುಗಳು ಕಾರ್ಯದರ್ಶಿ ಪ್ರಸಾದ್, ಹಾಗೆಯೇ ಬಾಕಿ ಎಲ್ಲ ನಮ್ಮ ಸಮಿತಿಯ ಸದಸ್ಯರು ಇವತ್ತು ಬರಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಇವತ್ತು ಹಲವು ಕಾರ್ಯಕ್ರಮಗಳು ನಡೀಲಿಕ್ಕಿರುವುದರಿಂದ ನೀವು ಮುಂದುವರಿಸಿ, ಇನ್ನೊಂದು ವಿಡಿಯೋದಲ್ಲಿ ನಾವು ಸಿಗುವ ಎಂಬ ಒಂದು ಮಾತು ಕೊಟ್ಟಿದ್ದಾರೆ. ಅವರೆಲ್ಲರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಆಗಿ ಒಂದು ಬ್ರಹ್ಮಕಲಶವನ್ನು ನೋಡುವಂತಹ ಒಂದು ಕಾತರದಲ್ಲಿ ಈ ಊರವರು ಇದ್ದಾರೆ. ಹೊರ ಊರವರು ಕೂಡ ಬಹಳ ಆಶೆ. ಯಾಕಂದರೆ ಇಲ್ಲಿ ನಡೆಯುವಂತಹ ಕೆಲವು ಕಾರ್ಯಕ್ರಮಗಳ ಬಗ್ಗೆ ಬಹಳ ಮೆಚ್ಚುಗೆ. ದೂರದಿಂದ ಇಲ್ಲಿ ಕಾರ್ತಿಕ ದೀಪೋತ್ಸವಕ್ಕೋ ನಮ್ಮ ವಾರ್ಷಿಕ ತಿರುಷಷ್ಠಿ ಉತ್ಸವಕ್ಕೋ ಇಲ್ಲಿ ಬರ್ತಾರೆ. ಅವರೆಲ್ಲರಿಗೂ ಅದೊಂದು ಕನಸು. ಆ ಕನಸು ಬೇಗ ಸಾಕ್ಷಾತ್ಕಾರವಾಗಲಿ. ಅದೇ ರೀತಿ ನಮ್ಮ ರಾಜೀವ್ ಮಾಸ್ಟರ್ ತಮ್ಮ ಈಗ ಪವಿತ್ರಪಾಣಿಯಾಗಿ ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ.
ಅವರು ಕೂಡ ಬರಬೇಕಿತ್ತು. ಅವರು ನಿತ್ಯ ಇಲ್ಲಿ ಬರ್ತಾರೆ, ಎಲ್ಲ ಕಾರ್ಯಕ್ರಮ ಉಸ್ತುವಾರಿ ವಹಿಸಿಕೊಳ್ತಾರೆ, ಅವರು ಕೂಡ ಬರಬೇಕಿತ್ತು. ಹಾಗೆಯೇ ನಮ್ಮ ಆಡಳಿತ ಸಮಿತಿ ಸದಸ್ಯರಾದಂತಹ ರಾಮಕುಮಾರ್ ಮುಜ್ಕುಮೂಲೆ, ಹಾಗೆಯೇ ಈಗಾಗಲೇ ನಾವು ಹೊಸ ಸಮಿತಿ ರೂಪ ಆಗಿದೆ, ಅದು ಅಪ್ರೂವ್ ಆಗಿ ಬರಬೇಕಷ್ಟೇ. ಇಷ್ಟವರೆಗೆ ವೇಣುಗೋಪಾಲ ಶೆಟ್ಟಿ ಕಿನ್ನಿಮಜಲಿದ್ದರು. ಮುಂದಿನ ಸಮಿತಿಯಲ್ಲಿ ಬಾಲಕೃಷ್ಣ ಅವರ ಹೆಸರನ್ನು ನಾವು ಕಳಿಸಿದ್ದೇವೆ. ಅದೇ ರೀತಿ ಇನ್ನೊಬ್ಬರು ವಿಜಯಕುಮಾರ್, ಹಾಗೆಯೇ ಇನ್ನೊಬ್ಬ ಸದಸ್ಯ ನಮ್ಮ ಪಲ್ಲ ಉಮಾಮೇಶ್ವರ ಭಟ್ರು. ಹೀಗೆ 5 ಜನರ ಸಮಿತಿ ಈಗ ಆಡಳಿತ ಸಮಿತಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಹಾಗೆಯೇ ಜೀರ್ಣೋದ್ಧಾರ ಸಮಿತಿ, ಅಭಿವೃದ್ಧಿ ಸಮಿತಿ, ಹಾಗೆಯೇ ಇಲ್ಲಿ ಸಂಪೂರ್ಣ ಸಹಕಾರ ಸಿಗುವಂಥದ್ದು ನಮ್ಮ ಯಾವುದೇ ಕಾರ್ಯಕ್ರಮ ಇರಲಿ ಮಹಿಳಾ ಸಮಿತಿ ಮತ್ತು ಷಣ್ಮುಖ ಮಿತ್ರವೃಂದದವರದ್ದು. ಒಂದು ತಿಂಗಳ ಕಾಲ ನಡೆಯುವಂತಹ ಕಾರ್ತಿಕ ದೀಪೋತ್ಸವ ಅದು ಅಷ್ಟು ವಿಜೃಂಭಣೆಯಿಂದ ನಡೀತದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಈ 2 ಸಮಿತಿಗಳು. ಹಾಗೆ ಪರವರ ಸಹಾಯವೂ ಇದೆ. ಆದರೆ ಇಲ್ಲಿ 1 ತಿಂಗಳ ಕಾಲ ಅನ್ನದಾನ ನಡೆಯುವಾಗ ರಾತ್ರಿ ಸುಮಾರು 12 ಗಂಟೆವರೆಗೆ ಅವರು ಕಾರ್ಯನಿರ್ವಹಿಸಬೇಕಾಗ್ತದೆ. ಅದರ ಪಾತ್ರೆಗಳನ್ನು ಮರುದಿವಸಕ್ಕೆ ತಯಾರಾಗಿರುವುದು ಇದೆಲ್ಲ. ಹಾಗೆ ಬಹಳ ಬೇಗನೆ ಬಂದು ಅದಕ್ಕೆ ಅನ್ನದಾನಕ್ಕೆ ಬೇಕಾದಂತಹ ತರಕಾರಿ ಹಚ್ಚುವುದು ಅದು ಇದು ಅವರು ಒಂದು 4-5 ಗಂಟೆ ಆಗೋ ಬಂದು ರೆಡಿ ಮಾಡಿ ಕೊಡ್ತಾರೆ. ಆ ಮಹಿಳಾ ಸಮಿತಿಯವರ ಕಾರ್ಯವನ್ನು ಕೂಡ ನಮಗೆ ಯಾವತ್ತೂ ಈ ದೇವಸ್ಥಾನಕ್ಕೆ ಮುಡಿಪಾಗಿರ್ತಾರೆ. ಅವರು ಕೂಡ ಅವಿರತವಾಗಿ ಇದರ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಇವರೆಲ್ಲ ಬಲದಿಂದ ನಮಗೆ ಖಂಡಿತವಾಗಿಯೂ ಈ ದೇವಸ್ಥಾನವನ್ನು ನಮ್ಮ ಮಹಾಬಲೇಶ್ವರ ಭಟ್ರು ಹೇಳಿದ್ದಾರೆ, ನೀವು 1 ವರ್ಷದೊಳಗೆ ಇದನ್ನು ಜೀರ್ಣೋದ್ಧಾರಗೊಳಿಸಿ ಬ್ರಹ್ಮಕಲಶ ನಡೆಸಬೇಕು ಅಂತ, ನಾನು ನಿಮ್ಮ ಬೆನ್ನಿಗಿದ್ದೇನೆ ಅಂತ. ಆ ಪ್ರಕಾರ ಇವರೆಲ್ಲರ ಶಕ್ತಿಯಿಂದ ಅದು ಸಾಧ್ಯವಾಗಲಿ ಅಂತ ಆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ. ಹಾಗೆ ಇನ್ನೊಂದು ಪ್ರತಿಷ್ಠೆ ಇರುವಂಥದ್ದು ಮಹಾಗಣಪತಿ. ಅದೇ ರೀತಿ ವನಶಾಸ್ತ್ರವು ಹೊರಗಿನ ಅಂಗಣದಲ್ಲಿ, ಹಾಗೆ ಬ್ರಹ್ಮರಕ್ಷಸ್ ಅದರ ಕೆಳಗೆ ಗುಳಿಗನ ಸಾನ್ನಿಧ್ಯ ಇದೆ. ಹಾಗೆ ಮುಂದಿನ ಇದರಲ್ಲಿ ನಾಗ ಮತ್ತು ಧೂಮಾವತಿಯ ಸಾನ್ನಿಧ್ಯ ಇದೆ. ಈ ಧೂಮಾವತಿಯ ಬಗ್ಗೆ ತಿಳಿಸುವುದಿದ್ರೆ ಅದು ನಮಗೆ ತಿಳಿದ ಐತಿಹ್ಯ ಪ್ರಕಾರ ಅದು ಅರಮನೆಗೆ ಸಂಬಂಧಪಟ್ಟದ್ದು. ಅಲ್ಲಿ ಅವರು ಅರಮನೆ ಅನ್ಯಾಧೀನವಾಗುವಾಗ ಆ ಸಾನ್ನಿಧ್ಯಕ್ಕೆ ಗತಿಯಿಲ್ಲದಾಗೋ ಇಲ್ಲಿ ಒಂದು ಪ್ರಶ್ನೆಯಲ್ಲಿ ಕಂಡುಬಂದ ಪ್ರಕಾರ ಇಲ್ಲಿ ಸಾನ್ನಿಧ್ಯ ಆಗ್ನೇಯದಲ್ಲಿ ಕೊಟ್ಟಿತ್ತು. ಅದನ್ನು ಅಷ್ಟಮಂಗಲ ಪ್ರಕಾರ ನಾವೀಗ ಈಶಾನ್ಯದಲ್ಲಿ ನಾಗನ ಹತ್ತಿರವೇ ಸ್ಥಾಪಿಸುವುದುಂಟು. ನಾಗ ಮತ್ತು ಇದರ ಧೂಮಾವತಿಯ ಪುನಃಪ್ರತಿಷ್ಠೆ ಅವತ್ತು ವಿಜೃಂಭಣೆಯಿಂದ ನಡೆದಿತ್ತು. ಏನೇ ಇರಲಿ, ನಾವೀಗ ಈ ಒಂದಾಗೋಣ ಊರಿನವರೆಲ್ಲ ಸೇರಿ ನಮ್ಮ ಈ ದೇವಸ್ಥಾನದ ಬ್ರಹ್ಮಕಲಶದ ಚಂದವನ್ನು ನೋಡಲಿಕ್ಕೆ ಪೂರ್ಣ ಪ್ರಮಾಣದಲ್ಲಿ ಕಾರ್ಯ ತತ್ಪರರಾಗೋಣ ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಮುಗು ಸುಬ್ರಾಯ ದೇವಸ್ಥಾನ ರಡ್ಡು ಗ್ರಾಮದ ಅಧಿಪತಿ ಮುಗು ಮಯೂರ ದುಂಬು ಪುದರಿತಂದು ಮಯೂರ ಶ್ರೇಣಿ ದಾಟದು ರಡ್ಡು ಇವಾಗ ಆತಂದು ಅಪ್ಪ ಆ ರಡ್ಡು ದುಂಬು ಒಂಜೆ ಗ್ರಾಮ ಆತು ಈ ಮುಗು ದೇವಸ್ಥಾನಕ್ಕೆ ಸೇರಿ ನಾವು ಮಲ್ಲ ಗ್ರಾಮ ಆತಿತ್ತು. ರಾಜೇರ್ನಾಕ್ಲನ ಆಡಳಿತ ಕಲ್ಲು ಬಂಕರ ಪ್ರಸಿದ್ಧಿ ಪಡೆದು ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ವಿಶೇಷವಾದ ಇರುತ್ತ ಮಜಲೊಂದು ಮಹಂತ ವಿಶೇಷ 9 ದಿನದ ಜಾತ್ರೆಗಳು ನಡತೊಂಡಿದ್ದನು ಆನೆ ಬಲಿ ನುಗುರ ಅವಾಗ ಅಂಚನೆ ಪ್ರಸಿದ್ಧಿ ದೇವಸ್ಥಾನ ರತಿಯೇರಿನ ಆಕ್ರಮಣಟ ಎಂಚಾದ ಅಂದು ಸೂಗೂರ್ತ ಫಿರಂಗಿ ದಾಳಿಟ ರಾಜೇನ ಧ್ವಂಸ ಮಾಡ್ತದೆ, ಅರಮನೆಯನ್ನು ಧ್ವಂಸ ಮಾಡ್ತದೆ, ದೇವಸ್ಥಾನವನ್ನು ನಾಶ ಮಾಡ್ತದೆ, ಸೊತ್ತು ಮತ್ತು ವೈಡ್ಯೂರ ಬಂಗಾರು ವೈಡ್ಯೂರಗಳ ನಾಶ ಮಾಡ್ತದೆ, ಪೋತೆರಿಗೆ ನಡೆದು ಅಷ್ಟಮಂಗಳ ಪೂರ್ವಜರನ ಕೆಲವು ಪಾತ್ರದ ವಿಷಯಗಳು ಎಂಗ್ಲೆ ಗೊತ್ತಂದು ಬೇತೆ ಕುರುಹು ನನ್ಪಣವು ಎಂಗ್ಲೆ ದಾಲ ತಿಕ್ಕೀಜಿ ಅಂಡ 2000 ವರ್ಷದಲ್ಲ ಮಿತ್ತು ಪಾಂಡವರು ಅತಿ ಪ್ರತಿಷ್ಠೆ ಮಾಡ್ತಾರೆ ಒಂದಂಡು ಒಂದು ಇಂಚ ಎಂಗ್ಲೆ ಅಷ್ಟಮಗಟ್ಲ ಬುಕ್ಕಂಚ ಹಿರಿಯಾಕ್ಲನ ಪಾತ್ರೆ ಎಂಗ್ಲಕ್ಕೆ ಇಂಚ ಕೇಂದ್ರದ ಉಳ್ಳತಂದೆ ಬೇತೆ ಮುಲ್ತ ವಿಷಯಗಳು ಹೆಂಚಿನ ಒಂದು ಎಂಕ್ಲೆ ಪಣಿಯರ ಹಿರಿಯಂದು ಅಂಡ ಇತ್ತೆ 1986 ಒಂಜಿ ಜೀರ್ಣೋದ್ಧಾರ ಮಾಡ್ತಾ ಮುಳಿಟ್ಟು ಇತ್ತನ ಒಂಜಿ ದೇವಸ್ಥಾನ ಊರ್ದ ಒಂಜಿ ದೇವಸ್ಥಾನ ಆಯ್ತು ಸಾಧಾರಣ ಮಾಡ್ತಿಲ್ಲ ರಡ್ಡು ಗ್ರಾಮದಾಗಲ ಊರ್ದಾಗ ಪರವೂರ್ದಾಗಲ ಸೇರ್ಸಿ ಮಾಡ್ತಾರೆ ಆಡ ಮಂತನ ಒಂಜಿ ದೇವರಿಗೆ ಹಿತ್ತಜ್ಜಿ ಸರಿ ಆತು ನನ್ಪಡ ಉದ್ದೇಶ ಇತ್ತು ಕಾಂಕ್ರೀಟ್ ಮಾಡ್ತಾನೆ ಕೆಲಂದ ಐನತ್ತು ಐನ ಪುನರ್ ಪ್ರತಿಷ್ಠೆ ಆವಡು ಮಾಡೋದು ಪಿರ ಅಷ್ಟಮಂಗಲ ದಿಗಾಡತ್ತು ಬರ್ತದೆ. ಆ ಅಷ್ಟಮಂಗಲ ಪ್ರಕಾರಡು ಎಂಕಲ ದೆತ್ತು ಸುಮಾರು ಸಾಧಾರಣ ಒಂಜಿ 8 ವರ್ಷ ಆಂಡು ರಡ್ಡು ಗ್ರಾಮದಾಗಲು ಈ ಗ್ರಾಮದ ಇತ್ತನಾಗಲು ಪೂರ ಬಾರಿ ಬಡವೇರು ಅಂಚನಾಗ 7-10 ಇಂಚನೆ ಎಂಕಲ ದೇವರ ಬಾರ ಭಾರತ ಕೈ ಮುಗಿಯುವಂತ ಇತ್ತ ಸಾಧಾರಣ ಎಂಕಲಿಗೆ ಇತ್ತೆ ಒಂದು ಸಮಯ ಇರ್ಬೇಕು. ಕೆಲವು ಗಣ್ಯ ವ್ಯಕ್ತಿಗಳು ಮತ್ತು ಕೆಲವು ಜನ ತೀರ್ತಿಕೆ ಇರ್ಬೇಕು, ಕೆಲವು ಮಧೂರು ಮಲ್ಲಮಲ್ಲ ಕ್ಷೇತ್ರವನ್ನು ಮತ್ತು ಜೀರ್ಣೋದ್ಧಾರ ಮಾಡ್ತಾನೆ ಕೆಲವು ವ್ಯಕ್ತಿಗಳು ಅವು ನಿಕ ಆವನಡು ಬುಕ್ಕ ಎಂಕಲ ಮುಗುದಾಸನಾಗ ಕೈ ಬರ್ಪ ಎಂಕಲ ನಿಕಲ ಸಹಕಾರ ಕೊರಪ ನಾನು ಪಣಾಗ ಎಂಕಲಿಗೆ ಒಂಜಿ ಧೈರ್ಯ ಕೊರಿಯರು
ನಮ್ಮ ಬಾಡೂರು ಕುಂಜನ ಭಂಡಾರಿಗಳು ಬೊಕ ಮಹಾಬಲೇಶ್ವರ ಭಟ್ ಕೆಲವು ಜನ ಬೊಕ ಸದಸ್ಯ ಶೆಟ್ರು KK ಶೆಟ್ರು ಮೆಕ್ಲ ಮಾಂತ ಇತ್ತ ಒಂಜಿ ಕಂಬೈಂಡ್ ಆತಿ ಎಂಕ್ಲ ನಿಕ್ಲಟಿ ಉಳ್ಳ ನಿಕ್ಲು ಧೈರ್ಯವಾದ ಜಪ್ಪುಲಿ ಅನ್ಪಡ ಒಂಜಿ ಎಂಕ್ಲೆಗ್ ಒಂಜಿ ಧೈರ್ಯ ಕೊಡ್ತೇರು ಅಂಚತೆ ಎಲ್ಲ ಒಂಜಿ 17 ಮೇಗೆ ಒಂಜಿ ಅನುಜ್ಞಾ ಕಲಶ ಅಂಟದು ಎಂಕ್ಲ ತೀರ್ಮಾನ ಮಾಡ್ತು ಅಂತ ಐಕ್ ರಡ್ಡು ಗ್ರಾಮದ ಈ ಜನಕ್ಕೆಲ್ಲ ಊರ ಪರ ಊರದ ಮಾಂತೆಲ್ಲ ಬರ್ತದು ಐಕ್ ಒಂಜಿ ಸಹಕಾರ ಕೊಡ್ತು ನಾನು ದುಮ್ಮಗೊಂದು 1 ವರ್ಷ 2 ವರ್ಷದ ಉಳಾಯಿತಿ ಜೀರ್ಣ ಬ್ರಹ್ಮಕಲಶ ಜೀರ್ಣೋದ್ರ ಬ್ರಹ್ಮಕಲಶ ಆವಡು ಪಡೆದು ಎಂಕ ದೇವರ ಪ್ರಾರ್ಥನೆ ಮಾಡ್ತುಂಟುಳ್ಳ ಅಂಚ ಉಂಟುಳ್ಳ ಯಾಕಂದ್ರೆ ಇಂಕ ಒಂಜಿ ರೆಡ್ ಕಾರ್ಯ ಬುಡ್ರುಂಡು ಪಣಿಯಾರ ಮುಖ್ಯವಾಗಿ ಏನು ಇತ್ತೆ ಆಡಳಿತ ಸಮಿತಿ ಅಧ್ಯಕ್ಷಾತಿ ಪಣಿಯಾನ ಕಲ 2011 ಇಡ್ಸ್ಬೇಕು ಪ್ರತಿ ಕಮಿಟಿ ಇಲ್ಲ ಈಗ 4 ಕಮಿಟಿ ಆಂಡ್ ಅಂಡ್ ಯಾಕಡೆ ಬುಡ್ರೋಯಿನ ಬಂಡ ಮುಖ್ಯವಾದ ಮೂಲು ದುಂಬು ಒಂಜಿ ವಿಷ್ಣುಮೂರ್ತಿನ ಒಂಜಿ ಸಾನ್ನಿಧ್ಯ ಮೂಲು ಇತ್ತಂಡವು ಗ್ರಾಮತವು ಅವು ನೀ ಸೂಪೂರ್ಣೆಯಿಂದ ಏನು ಎಕಡೆ ಪಂಡೆ ಆ ಸಂದರ್ಭಟ್ಟು ಬೇತೆ ಜಾಗೆ ಇಜ್ಜೆ ಅಂತೆ ತೋಟ ಥರ ಆಟಕೊಂಡು ಅವಳು ಐನು ಸಾನ್ನಿಧ್ಯ ಮಾಡ್ತದೆ ಅಮೃತ ಕಳೆಕಾರ ಇಲ್ಲಿ ಹಾಂ ಅದು ಈಡೆಗೆ ಬತ್ತದು ಮೂಲು ತಂಬಿಲ ಕರಿತು ಇತ್ತೆ ಮುಂಡಿ ತರಕಟ್ಟು ಒತ್ತಕೊಳ್ಳ ನಡ್ತೊಂದು ಅಂದರೆ ದುಂಬುತ ಕಾಲಟ್ಟು 1 ವರ್ಷ ಅವಳು ಒತ್ತಕಡ ನಡತಂಡ ಬೊಕೊಂಜಿ ವರ್ಷ ಮೂಲು ಬೈಲಕೊಳ ಈ ದೇವಸ್ಥಾನದ ಎದುರುತ ಕಂಡೋಟು ಆವತ್ತು ತಿಂದು ಪನ್ಪುಣ ಒಂಜಿ ಚರಿತ್ರೆ ಎಲ್ಲ ಉಂಟು ಇವಾಗ ಅಂಚೆ ಒಂಜಿ ವಿಷ್ಣುಮೂರ್ತಿನ ಸಾನ್ನಿಧ್ಯ ಎಲ್ಲ ಮೂಲು ಉಂಡು ಅನ್ಪುಣ ಇನ್ನು ಇಂಕ್ಲೋ ನೆಂಪು ಪರಬಡತೆ ಏನು ಇತೆ ಪನ್ನೊಂದುಲ್ಲೆ ಬೇತೆ ಇತೆ ಮಹಾಲಕ್ಷ್ಮೀರ್ಲ ಪಂಡೆ ಲೆಕ್ಕ ಈ ರಡ್ಡು ಗ್ರಾಮದ ಈ ದೇವಸ್ಥಾನ ಸುಮಾರು ಆಜಿನೋದು 700 ಮಿತ್ತು ಇಲ್ಲುಗಳು ಹಿಂದೂ ಇಲ್ಲುಗಳು ಉಳ್ಳೇರು ಉಂಡು ಮಂತೆರ್ಲ ಒಂಜಿ ಬಡಪತ್ತದಿತ್ತನಕ್ಲೆ ಮಲ್ಲ ಒಂಜಿ ಪೈಸಾ ಬಾಟಿರ ತಾಕತ್ತು ಇತ್ತನಕ್ಲೆ ಅನ್ಪಣ ಜಾಂಡ್ಲ ಪ್ರತಿ ಇಲ್ಲಾಡುತ್ತಲ ಎಂಕ್ಲೆಗ್ ಸಹಕಾರ ಸಿಕ್ಕೊಂದುಂಡು ಎಂಕ್ಲ ಒಂಜಿ ಅಭಿವೃದ್ಧಿ ಸಮಸ್ಯೆ ಚಿಂತನೆ ಮಾಲ್ಪುಣಾಗ ಇಂಕ್ಲೋ ದಾನೆ ಮಲ್ತೊಂಡ ಎಂಚ ಪೈಸಾ ಸಂಗ್ರಹಣೆ ಮಲ್ಪುಣಾಗ ಒಂಜಿ ಕೆಲವು ಸಾಧಾರಣ ಒಂಜಿ 1 ಲಕ್ಷ ಮುಟ್ಟ ಕೊಟ್ಟಿರೋ ಸಿರಿನಕ್ಲ ಒಂಜಿ ಲಿಸ್ಟ್ ಮಲ್ತೋ ಅಂಚನೆ ಬಾಕಿ ಪೋನಾಗ ಮಾಂತೆರಗ್ಲ ಒರೋಣ ಇಂಕ್ಲ ಪೈಸಾ ಕೊರಿಯರ ಸಾಧ್ಯತೆ ಅನ್ಪಣ ಒಂಜಿ ಅಭಿಪ್ರಾಯ ಬರ್ತಂಡ ಐಕ್ ಬಡತ್ ಒಂಜಿ ಕಾರ್ಡ್ ಮಲ್ತದು ಸಿಂಗೋಳು ಇಲ್ಲಡೆ ಪೋತು ಪ್ರತಿ ಏರಿಯಾನು ವಿಭಾಗಿಸಾತು ಕೆಲವು ಟೀಮ್ ಮಾಡ್ತದೆ ಅಕ್ಲೆ ಈತಿ ಇಲ್ಲು ಕಲೆಕ್ಷನ್ ಮಾಡ್ತಾರೆ ಕೊಡ್ತು ಅಂಚೆ ಐತೆ ಕೆಲವು ವರ್ಷ ಹೊರ್ತವ್ರು ಒಂಜಿ 2-3 ವರ್ಷ ಹೊರ್ತವ್ರು ಇಂಕ್ಲೋ ಅಂಚೆ ಕಲೆಕ್ಷನ್ ಮಾಡ್ತಂತಲ್ಲ ಬಡ್ಡೆ ಒಂಜಿ ಎಂಕ್ಲೆ ಪ್ರತಿಕರಣ ತಿಕ್ಕುತ್ತುಂಡು ಮುಕ್ಳು ಕಲೆಕ್ಷನ್ ಪೋಣ ಕೆಲವರು ಅಂತ ಇಲ್ಲ ಇಜ್ಜಂಡ್ಲ ಆ ಕಾರ್ಡ್ಲ ಅಕ್ಲು ಕೊಡ್ಪುಣ ಪೈಸೆನ 100 200 500 ಅಕ್ಲೆ ಇತ್ತನ ಪೈಸೆನು ಅಲ್ಪ ದೀರ್ತು ಪೇರು ಅಂಚೆ ಇಂಕ್ಲೋ ಒಂಜಿ ಧನ ಸಂಗ್ರಹತ ಒಂಜಿ ರೀತಿಯಲ್ಲ ಇಂಕ್ಲೋ ಇಂದಕ್ಕೆ ಉಪಯೋಗ ಮಾಡ್ತೋ ಅವು ಇಂಕ್ಲೆಗ್ ಆಚರಣೆ ಬೇಲೆ ಅವಂತಿಪ್ಪನ ಮರತ ಬೇಲೆ ಅವಂತಿಪ್ಪನ ದಿಂಜ ಪ್ರಯೋಜನಕ್ಕೆ ಸಿಕ್ಕಂಡು ಬಂಡ ಇಂಕ್ಲಾನಿ ಯೋಜನೆ ಪಾಡ್ನೆಲ್ಲ ಅಂಚನೆ ಆಚರಣೆ ಬೇಲೆ ಅವಂತಿಪ್ಪನ ಇಂಕ್ಲೆ ನಿತ್ಯ ಪೈಸೆ ವಾರ ಕೊರ ಬೋಡಾಪುಂಡು ಇವಾಗ ಆ ಪೈಸೆನ ಇಂಕ್ಲೆ ಇಂಚ ಸಂಗ್ರಹ ಮಾಡ್ಕೊಂಡು ಈ ರೀತಿಯಲ್ಲಿ ಇಂಕ್ಲೆ ಪೈಸೆ ಬರುವಂತಿತ್ತಂಡ ಆ ಗೊತ್ತಿದ್ದಂತೆಯೇ ಆ ಬೇಲೆ ಮುಗಿತು ಹೋಗು ಅನ್ಪುಣ ಆ ರೀತಿ ಐತೆ ಆಚರಣೆ ಬೇಲೆ ಅವಂತಿಪ್ಪನಾಗ ಆ ಒಂಜಿ ಸಂಗ್ರಹ ಇಂಕ್ಲೆ ಎಡ್ಡೆ ಪ್ರಯೋಜನಕ್ಕೆ ಬತ್ತಂಡು ಇಂಕ್ಲೋ ಅಭಿವೃದ್ಧಿಗೆ ಪಿದಾಡ್ನಾಗ आणि ಇಂಕಲ್ನ ಸ್ವಾಮಿಕಲ್ನ ಕೆಲವರನ್ನ ಸಹಕಾರಲ ಬೋರ್ಡು ಅನ್ಪುಣ ಒಂಜಿ ಅಭಿಪ್ರಾಯ ಬತ್ತಂಡು ಅಂಚ ಕೊಂಡೆಯೂರು ಸ್ವಾಮಿದಾಡೆ ಎಂಗ್ಲು ಪೋತಿತ್ತು ಅಂಚನ ಮಾನ್ಯತ ಸ್ವಾಮಿಕಲ್ ನಾಡೆ ಪೋತಿತ್ತು ಅಂಚನೆ ಅಡ್ನೀರು ಸ್ವಾಮಿಗಳ ನಾಡೆ ಪೋತಿತ್ತು ಆ ಮೂಜಿನೆಲ್ಲ ಇಡೆಗ್ ಎಂಕಲ್ನ ಕಾರ್ಯಕ್ರಮ ಅಂತ ಪಾದಾರ್ಪಣೆ ಮಾಡ್ತಾರೆ ಅಂಚನೆ ಎಂಕ್ಲೋ ಒಂಜಿ ನಿಧಿ ಕುಂಬತ ಒಂಜಿ ವ್ಯವಸ್ಥೆ ಮಾಡ್ತಿತ್ತು ಅವರು ಅಭಿವೃದ್ಧಿಗೆ ಬೋಡಾತ್ ಐನ ನೇತೃತ್ವನು ಮುಖ್ಯವಾದ ಮಾನ್ಯಲ ಸ್ವಾಮಿ ಐನು ಇಂಕ್ಲೆ ಒಂಜಿ ಗೈಡೆನ್ಸ್ ಕೊರ್ನೆಲ್ಲ ಅನಿ ಆರು ಬತ್ತದು ಆ ಒಂಜಿ ನಿಧಿ ಕುಂಬಳ ಎಡ್ಡೆ ರೀತಿಟ್ಟು ನಡತ್ತುಂಡು ಸೊ ಸುರೂತ ಎಂಕಲ್ನ ಒಂಜಿ ಕಾರ್ಯಕ್ರಮ ತಾನಿ ಆನಿ ಆರು ಬತ್ತನಾರು ದಾನೆ ಪಂಡೆರೊಂಡ ಈ ಸುಬ್ರಹ್ಮಣ್ಯಕ್ಕೆ ವಿಶೇಷ ಸೋಮವಾರ ಆನಿ ಮಾಂತೆರ್ಲ ಬತ್ತದು ಎಳ್ಳೆಣ್ಣೆ ದೇವರಿಗೆ ಸಮರ್ಪಣೆ ಮಾಡ್ತದು ಐಟ್ ಒಂಜಿ ಕಾಯಿನ್ಲ ಪಾಡ್ತು ಬುಕ್ಕೋ ಐಟ್ ನಿಕ್ಲು ಮೌನೆ ತೋಡು ಅಂಚ ಮಾಲ್ತನ ಪ್ರಾರ್ಥನೆ ನಿಕ್ಲೆಗ್ ಖಂಡಿತ ಆತಲ ಅವು ಫಲಿಸುಂಡು ಅನ್ಪುಣೈನ ಪಂಡೇರು ಅಡ್ತುಕೋ ನಿರಂತರ ಆತು ಪ್ರತಿ ಸೋಮವಾರ ಆತು ಐತೆ ಮುಜಿ 4 ವರ್ಷ ಅಂಡ್ ನಿರಂತರ ಆತು ಪ್ರತಿ ಸೋಮವಾರ ಊರ್ತಗಳು ಪೂರ ಬತ್ತದು ಐಟ್ ದೇವರಿಗೆ ಸುತ್ತು ಬತ್ತದು ಎಣ್ಣೆನ ಪತ್ತಂತು ಮುಜೋ 4-5 ಆಕಲ ನೇತನ ಸುತ್ತು ಬತ್ತದು ಎಣ್ಣೆನ ಸಮರ್ಪಣೆ ಮಾಡ್ತದೆ ಐಟ್ ಒಂಜಿ ಕಾಯಿನ್ಲ ಪಾಡ್ತು ಒಂಜಿ ಮೌನೆ ತಗೊಂತುಳ್ಳೇರು ಇವಾಗ ಹಲವರಿಗೆ ಐನ ಪ್ರಯೋಜನ ಸಿಕ್ಕುತ್ತುಂಡು ಮನ್ಪುಣವು ಕೆಲವ್ರನ್ನ ಬಾಯಿಡ್ತು ಮನ್ಪುಣಕ್ಕೆ ಏನ್ಬಿಟ್ಟು ಆ ಒಂಜಿ ಸೇವೆ ಮಾರಿ ಎಡ್ಡೆ ಸೇವೆ ಬಂದದ್ದು ಅಂಚನೆ ಕೊಂಡೆಯೂರು ತಾರ್ಲ ಎಂಕ್ಲೆಗ್ ಸುಮಾರು ಸಹಾಯ ಮಾಡ್ತಾರೆ ಅಂಚನೆ ಎಂಕ್ಲು ಎಡ್ನೀರ್ತ ಸ್ವಾಮಿಕ್ಲು ಹಾಗಾದ್ರೆ ಪೂರ್ವಾಶ್ರಮ ಮಟ್ಟ
ಇತ್ತು ಮೂಳು ಸ್ವಾಮಿ ಆಯರ ನಿಯುಕ್ತ ಆಯ್ನ ಹಿಡ್ತುಕೋ ಕೆಲವು ದೇವಸ್ಥಾನಕ್ಕೆ ಭೇಟಿ ಕೊಡ್ತಿತ್ತೇರು ಆ ಸಮಯದ ಇಡೆಗೆ ಬತ್ತಿತ್ತೇರು ಅವಾಗ ಆರ್ನ ಪೂರ್ಣ ಆಶೀರ್ವಾದಲ ಎಂಕ್ಲೆಗೆ ಉಂಟು ಇಂಚ ಅದೇ ರೀತಿ ದಾನಿಕ್ಲೇನು ಪಣ್ಣಗ ಎಂಕೆ ಕಟ್ ಒಂಜಿ ರಡ್ಡು ಪುದಾರ್ ಎಂಕ್ಲ ಭೇಟಿ ಆಯ್ನ ಮುಟ್ರುಂಡು ಎಂಕ್ಲೆಗೆ ಕೆ ಶೆಟ್ರಲ್ಲ ಸಹಾಯ ಮಾಡ್ತಾರೆ ಅಂಚನೆ ರವೀಂದ್ರ ಶೆಟ್ರೇನು ನವೀನ್ ಶೆಟ್ರೇನು ಅಂತ ಎಂಕ್ಲು ಸಂಪರ್ಕ ಮಾಡ್ತು ಮಾಂತೇರ್ಲ ಅಂಚನೆ ಗಿರಿಧರ ಶೆಟ್ರು ಆರ್ಲ ಒಂಜಿ ಸಹಾಯ ಮಾಡ್ತೇರು ದುಂಬಗ ಸಹಾಯ ಮಲ್ಪೆ ಪಣ್ತೇರು ಒಂಡ ಐತೆ ಈ ವರ್ಷ ಒಂಡ ಬ್ರಹ್ಮಕಲಶದ ವರ್ಷನೇ ಆತುಂಡು ಸುಮಾರು ದೇವಸ್ಥಾನಗಳು ಜೀರ್ಣೋದ್ಧಾರ ಆತು ಬ್ರಹ್ಮಕಲಶ ಮಾಂತ ದೇವಸ್ಥಾನ ಅಪಗ ದುಂಬುಗು ಮುಖಲ ಮಾಂತ ಸಹಕಾರ ತಿಕ್ಕು ಪಂಪಿನ ಒಂಜಿ ಖಂಡಿತವಾತ್ಲ ಇಂಕ್ಲೆಗ್ ವಿಶ್ವಾಸ ಉಂಟು ಇಂಕ್ಲ ಕಮಿಟಿದಾಗ್ಲು ಅಕ್ಲೆ ನರಲ ನಿರಂತರ ಭೇಟಿ ಆತ ಅಕ್ಲ ಪೂರ ಮಾರ್ಗದರ್ಶನಟ್ಟು ಈ ಒಂಜಿ ಜೀರ್ಣೋದ್ಧಾರದ ಬ್ರಹ್ಮಕಲಶದ ಮಲ್ಪೆರೋಲ್ಲ ಪನ್ಪುಣ ಒಂಜಿ ಅಭಿಪ್ರಾಯ ಅವಾಗ ಆ ರೀತಿಟ್ಟು ಎಂಕ್ಲ ದುಂಬು ಸಿರ್ನಾಥ ಬೇಕೋ ಮಾಂತೆರ್ನ ಸಹಕಾರಟ್ಟು ಇಂದೊಂಜಿ ಕಾರ್ಯ ಆವಡು ಅನ್ಪುಣ ಆ ದೇವರಟ ಪ್ರಾರ್ಥನೆ ಮಾಡ್ತಂತು ಇನ್ನು ರೆಡ್ಡು ಪಾತ್ರಂತ. ನಮಸ್ಕಾರ. ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿ ಅನ್ನೋ ನೆಲೆಯಲ್ಲಿ ಮಾತಾಡ್ತಾ ಇದ್ದೇನೆ. ದೇವಸ್ಥಾನದ ಸಮೀಪದ ಮನೆ ನಮ್ಮದು. ಸಣ್ಣ ಹುಡುಗನಿದ್ದಾಗಲೇ ದೇವಸ್ಥಾನದ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು. ನಾನು ಅಂತಲ್ಲ, ಈ ಊರಿನ ಹೆಚ್ಚಿನ ಹುಡುಗರು ಕೂಡ ದೇವಸ್ಥಾನದ ಪರಿಸರದ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಶ್ರಮದಾನದಲ್ಲಿ ನಿತ್ಯ ಸೇರಿಕೊಂಡು ದೇವಸ್ಥಾನದ ಕಾರ್ಯದಲ್ಲಿ ನಾವು ನಿರತರಾದವರು. ಆ ಮೂಲಕ ನಮಗೆ ಒಳ್ಳೆಯದಾಗಿದೆ. ಅಂದರೆ ಇಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವರೆಲ್ಲ ಉನ್ನತ ಮಟ್ಟಕ್ಕೆ ಏರಿದ್ದಾರೆ, ಒಳ್ಳೆಯ ಉದ್ಯೋಗಗಳನ್ನ ಗಳಿಸಿಕೊಂಡಿದ್ದಾರೆ. ಅಂದ್ರೆ ನಾವು ಇಲ್ಲೇ ಓದಿದವರು, ಪುಸ್ತಕ ಪರೀಕ್ಷೆ ಸಂದರ್ಭದಲ್ಲಿ ಪುಸ್ತಕ ತಗೊಂಡು ಬಂದು ಇಲ್ಲೇ ಓದಿದ್ದೇವೆ. ಅಂತಹ ಸಂದರ್ಭಗಳನ್ನು ಕೂಡ ನಾವು ನೆನಪಿಸಿಕೊಳ್ತಾ ಇದ್ದೇವೆ. ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯ ಬಹಳ ತ್ವರಿತಗತಿಯಲ್ಲಿ, ವೇಗದ ಗತಿಯಲ್ಲಿ ನಡೀತಾ ಉಂಟು. ಹಲವಾರು ವರ್ಷಗಳಿಂದ ನಾವು ಈ ಉದ್ದೇಶವನ್ನು ಇಟ್ಟುಕೊಂಡು ಕೆಲಸ ಮಾಡಲಿಕ್ಕೆ ಹೊರಟಿದ್ದೇವೆ. ಆದರೆ ಸ್ವಲ್ಪ ನಿಧಾನಗತಿ ಇತ್ತು, ಆದರೆ ಇವಾಗ ಅದು ವೇಗವನ್ನ ಹಿಡ್ಕೊಂಡಿದೆ. ಎಲ್ಲರೂ ಕೂಡ ಊರಿನವರು ಈ ಕಾರ್ಯದಲ್ಲಿ ನಮ್ಮ ಜೊತೆಗೆ ಸಹಕರಿಸಬೇಕು. ಪ್ರತಿ ಮನೆಯಿಂದ ಕೂಡ ಸಹಕರಿಸಿದಾಗ ಮಾತ್ರ ನಮಗೆ ಈ ಕಾರ್ಯವನ್ನು ಬಹಳ ವೇಗವಾಗಿ, ಬಹಳ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಎಲ್ಲರ ಸಹಕಾರ ಈ ಸಂದರ್ಭದಲ್ಲಿ. ಮೊಗ್ಗು ಬುಕ್ಕ ಮೈರೆ ಗ್ರಾಮದ ಒಡೆ ನಮ್ಮ ಸುಬ್ರಾಯ ದೇವರನ ಸಾನ್ನಿಧ್ಯದ ಬಗ್ಗೆ ನಮ್ಮ ತೆರಿಯ ಅಂಚನೆ ಜೀರ್ಣೋದ್ಧಾರ ಕೆಲಸ ಕಾರ್ಯ ಎಲ್ಲ ಒಂದುಂಡು ನೆತ್ತ ಬಗ್ಗೆ ಎಲ್ಲ ನಮ್ಮ ಪಾತ್ರ ಒಂದು ಬತ್ತ ಒಗ ಈ ಒಂದು ಕ್ಷೇತ್ರಕ್ಕೆ ಸಹಾಯದ ಮಸ್ತ್ ಅಗತ್ಯ ಉಂಟು. ಒಗ ನಮ್ಮ ಈ ಸ್ಕ್ರೀನ್ ಪಾಡ್ದು ಬಂಜಿನ ಆ ಡೀಟೇಲ್ಸ್ಗೆ ಬ್ಯಾಂಕ್ದ ಆ ಖಾತೆ ಸಂಖ್ಯೆ ಅದೊಂದು ಹೈಕ್ ಎರೆಗಾಲ್ನ ಸಹಾಯ ಮಲ್ಪೆರೆ ಸಾಧ್ಯ ಉಂಡು. ನನ್ನ ಈ ಧಾರ್ಮಿಕ ಕ್ಷೇತ್ರ ಅಭಿವೃದ್ಧಿಗೆ ಬೋಡದು ಎರೆಗಾಲ್ನ ಸಹಾಯ ಮಲ್ಪೆರೆ ಆಪುಂಡು ನನ್ನ ಖಂಡಿತವಾದಲ್ಲ ನಿಕ್ಲರ್ದ ಆಪನಂಜಿನ ಸಹಾಯನ ಮಲ್ಪೊಲಿ ಅಂಜನೆ ಈ ಕ್ಷೇತ್ರ ನನಲಾತ್ ಒರ್ಲುಡೆ ಬೆಳಗೋಡು ಬಂದ್ಬಿಡಂಜನೆ ನಮ್ಮಲ ಆಶಯ. ಅಂಜನೆ ವಿಡಿಯೋ ಇಷ್ಟ ಆಂಡ ಲೈಕ್ ಪಡು ಅಂಜನೆ ಆಯ್ನಾತ್ ಶೇರ್ ಮಲ್ಪೇರೆ ಮಾತ್ರ ಮರಪೊಡ್ಚಿ ವಿಡಿಯೋ ನಮ್ಮ ಚಾನಲ್ನ ಶುರುವಾದ ತೊಂದು ನನ್ನ ಒಂಜಿ ಸಬ್ಸ್ಕ್ರೈಬ್ ಮಲ್ಪೇರೆ ಮರಪೊಡ್ಚಿನ್ ಪನ್ನೊಂದು ಆಯ್ನಾತ್ ಬೇಗ ನನಂಜಿ ವಿಡಿಯೋದ ಟೀ ನಿಕ್ಲೊಂದು ಬುತ್ತಿಕ್ವೆ ಮಾತ್ರೆಗ್ಲೇ ಡಾವಾಡು ಸೋಲ್ಮೇಲು.